ಕುಡ್ಲ ಮುಲ್ಲಕಾಡು ಫ್ರೆಂಡ್ ಸರ್ಕಲ್ ವತಿರ್ದು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಬೊಕ್ಕ ಪೌರ ರಕ್ಷಣಾ ಪಡೆ ಸಿಬ್ಬಂದಿಲೆಗ್ 25 ಸ್ಯಾನಿಟೈಸರ್ಲೆನು ಬೊಕ್ಕ ಸ್ಯಾನಿಟೈಸರ್ ಸ್ಟ್ಯಾಂಡ್ ಅನ್ನು ಪಟ್ಟಿರು. ಕುಡ್ಲ ವಿಮಾನ ನಿಲ್ದಾಣದ ಸಂಪರ್ಕಾಧಿಕಾರಿ ಶ್ರೀ ಗೋಪಾಲಕೃಷ್ಣ ಕುಂದರ್ ಪಾತಿರೊಂದು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಬೊಕ್ಕ ಪೌರ ರಕ್ಷಣಾ ಪಡೆತ ಚೀಫ್ ವಾರ್ಡನ್ ರೆನ ನೇತೃತ್ವಡು ಸಮಾಜದ ಸ್ವಾಸ್ಥ್ಯನ ಕಾತೊನ್ನೆಟ್ಟು ಗೃಹ ರಕ್ಷಕ ದಳ ಬೊಕ್ಕ ನಾಗರಿಕ ಪೌರ ರಕ್ಷಣಾ ಪಡೆದ ಸಿಬ್ಬಂದಿಲು ಜೀವಾಲ ಲೆಕ್ಕಿಸಾವಂತೆ ಈ ಕೋವಿಡ್-19 ಪೊರ್ತುಡು ಎಡ್ಡೆ ಸಾಮಾಜಿಕ ಸೇವೆಯನ್ನು ಸಂದಾವಂದುಲ್ಲೆರು. ಮುಲ್ಲಕಾಡು ಫ್ರೆಂಡ್ ಸರ್ಕಲ್ ಬೊಕ್ಕ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ದಕ್ಲು ಒಟ್ಟಾದು ಗೃಹ ರಕ್ಷಕರು ಬೊಕ್ಕ ಪೌರ ರಕ್ಷಣಾ ಪಡೆದ ಸಿಬ್ಬಂದಿಲಿಗೂ ಸ್ಯಾನಿಟೈಸರ್ ಬೊಕ್ಕ ಸ್ಯಾನಿಟೈಸರ್ ಸ್ಟ್ಯಾಂಡ್ಲೆನು ಕೊರ್ದುಪುನಿ ತಿಂಜ ಪೆರ್ಮೆದ ವಿಷಯ ಪಂಡ ತಿಳಿಪಾಯರು. ಎಲ್ಲರಿಗೂ ನಮಸ್ಕಾರ. ಇಂದು ಈ ಗೃಹ ರಕ್ಷಕ ಕಚೇರಿಯಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಸರ್ ಇದ್ದಾರೆ. ಅವರ ಜೊತೆಗೆ ನಾವಿದ್ದೇವೆ. ನಾವೆಲ್ಲ ಒಂದು ಸಿವಿಲ್ ಡಿಫೆನ್ಸ್ ಮತ್ತು ಗೃಹ ರಕ್ಷಕ ದಳದ ಎಲ್ಲ ಕೆಲಸಗಾರರಿಗೆ ಹಾಗೂ ಅವರೆಲ್ಲ ಕರೋನಾ ವಾರಿಯರ್ಸ್, ಅವರು ಕೋವಿಡ್ಗಾಗಿ ಎಲ್ಲರೂ ನರಳುತ್ತಿರುವಾಗ ಅವರಿಗಾಗಿ ಸೇವೆ ಮಾಡುವವರು, ಅವರಿಗೂ ನಾವೊಂದು ಕಿಂಚಿತ್ ಸೇವೆ ಮಾಡುವಂತೂ ನಮಗೆ ಭಾಗ್ಯ ಸಿಕ್ತು. ಹಾಗೆ ನಾವು ಸ್ವಲ್ಪ ಸ್ಯಾನಿಟೈಸರ್ಸ್ ಅದು ಇದೆಲ್ಲ ಕೊಟ್ಟಿದ್ದೇವೆ. ಇದನ್ನೆಲ್ಲ ಸರಿಯಾಗಿ ಉಪಯೋಗ ಆಗಬೇಕು ಮತ್ತು ಅವರು ಹೇಗೆ ಉಪಯೋಗ ಮಾಡುವುದಂತನ್ನು ಫಸ್ಟ್ ಕಲಿಯಬೇಕು ಅವರು. ಮತ್ತು ಅವರು ಸಾರ್ವಜನಿಕರಿಗೂ ಅದರ ಉಪಯೋಗ ಹೇಗೆ, ಅದರ ದುರುಪಯೋಗ ಮಾಡದಂತೆ ಉಪಯೋಗ ಮಾಡುವ ವ್ಯವಸ್ಥೆಯನ್ನು ಕಲಿಸಬೇಕು. ಅವರಿಗೆ ಚುಂತಾರ ಸರ್ ಯಾರ ಸಹಾಯವನ್ನು ಕಾಯದೆ ಅವರ ಫ್ರೆಂಡ್ಸ್ ಮತ್ತು ಅವರ ಒಟ್ಟಿಗಿರುವವರನ್ನು ಸೇರಿಸಿಕೊಂಡು ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಸ್ತಾರೆ. ಮೊದಲಿಗಾಗಿ ಅವರಿಗೆ ತುಂಬಾ ಧನ್ಯವಾದಗಳು. ಮತ್ತು ಹಾಗೂ ಇನ್ನು ಏನು ಅವರಿಗೆ ಅಗತ್ಯವಿದೆ ಅದನ್ನು ನಾವು ಮಾಡಿಕೊಡ್ತೇವೆ. ಸಾರ್ವಜನಿಕರಲ್ಲೂ ಒಂದು ವಿನಂತಿ, ಇಂಥ ಸಂಸ್ಥೆಗಳಿಗೆ ದಯವಿಟ್ಟು ಏನು ಬೇಕು ಅದರದೆಲ್ಲ ಕೊಟ್ಟು ಸಹಕರಿಸಬೇಕಂತ ಕೇಳುತ್ತಾ ಎರಡು ಮಾತು. ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ದ ಪ್ರೊಫೆಸರ್ ಡಾಕ್ಟರ್ ಅನಂತ ಪ್ರಭು ಪಾತಿರಂದು ಕೋವಿಡ್-19 ಬೇಲೆ ಮಲ್ತೊಂದು ಪುನಃ ಗೃಹ ರಕ್ಷಕರಿಗೆ ಹೆಚ್ಚಾವೊಂದು ಪುನಃ ಕೊರೋನಾ ಹಾವಳಿರ್ದು ತಂಕ್ಲೆ ಆರೋಗ್ಯ ಕಾತೊನರೆ ಸ್ಯಾನಿಟೈಸರ್ ಬೊಕ್ಕ ಸ್ಯಾನಿಟೈಸರ್ ಸ್ಟ್ಯಾಂಡ್ಲೇನು ಕೊರ್ತುನು ಪಂಡ ತಿಳಿಪಾಯರು. On the very onset, I would like to congratulate Dr. Murali Mohan ji for his exceptional service as the Commandant of the Home Guards as well as the Chief Warden of the Civil Defence Force. Under his guidance and leadership, they have done phenomenal work which we are really proud of. Therefore, me along with my friends, Mr. Rajesh, Gopal sir and everybody else here, we came here and we got to know that there are a few requirements which sir required, and we have all come forward and foot press sanitizers and aloe vera alcohol based sanitizers, and even for that matter many other things were discussed and it was given, and we pray and hope that sir would continue even better services in the future. We are proud of sir. We are always going to be with sir, and I also request many people to also come and enroll for this civil defense and render their services as COVID warriors. Thank you. ಗುರ್ಕಾರ್ನು ವೇಸನ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾಧಿಷ್ಠರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ನಾನಲ್ಲ ನಿಕ್ಲಿನ ಸಹಕಾರ ಇಂಚನೆ ಉಪ್ಪಡು ನಮ್ಮ ಊರ್ದ ದಕ್ಷಿಣ ಕನ್ನಡ ಜಿಲ್ಲೆದ ಜನಕ್ಲಿನ ಆರೋಗ್ಯ ಕಾತನರೆ ಮಾತೆಲ್ಲ ಒಟ್ಟು ಸೇರಿದು ಬೇಲೆ ಮಲ್ಪುಗ ಬಂಡ ತಿಳಿಪಾಯರು. ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ನಾಗರಿಕ ಪೌರ ರಕ್ಷಣಾ ದಳ ಈ ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದೆ. ಫ್ರಂಟ್ ಲೈನ್ ವಾರಿಯರ್ ಆಗಿ ಪೊಲೀಸರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ದೊರಕಬೇಕಾದಂತಹ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಮುಲ್ಲಕಾಡು ಫ್ರೆಂಡ್ಸ್ ಮತ್ತು ಪ್ರೊಫೆಸರ್ ಡಾಕ್ಟರ್ ಅನಂತ ಪ್ರಭು ಅವರು ಬಹಳಷ್ಟು ಮುತುವರ್ಜಿಯಿಂದ ನಮಗೆ ಬೇಕಾದಂತಹ ಫುಡ್ ಪ್ರೆಸ್ ಇರ್ಬೋದು ಅಥವಾ ಸ್ಯಾನಿಟೈಸರ್ ಇರ್ಬೋದು ಮತ್ತೆ ಬೇರೆ ಎಲ್ಲ ಸಲಕರಣೆಗಳನ್ನು ಸಕಾಲಕ್ಕೆ ಒದಗಿಸಿಕೊಟ್ಟು ನಾವೇನು ವಾರ್ ಝೋನ್ ನಲ್ಲಿ ಜನರ ರಕ್ಷಣೆಗೆ ಧಾವಿಸುವಾಗ ನಮ್ಮನ್ನು ರಕ್ಷಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ನಾನು ಅವರಿಗೊಂದು ಫೋನ್ ಮಾಡಿ ಹೇಳಿದೆ, ಸರ್ ನಮ್ಗೆ ಈ ತರ ಅಗತ್ಯ ಇದೆ ಅಂತೇಳಿ. ಅವರು ಅವರ ಸ್ನೇಹಿತರು ಗೋಪಾಲಕೃಷ್ಣ ಸರ್ ಅವರಿದ್ದಾರೆ ಹಾಗೂ ಮುಲ್ಲಕಾಡು ಫ್ರೆಂಡ್ಸ್ ಇದ್ದಾರೆ. ಅವರು ಬಂದು ನೀವು ಸಮಾಜಮುಖಿ ಕೆಲಸಗಳನ್ನು ಮಾಡುವಾಗ ನಾವು ನಿಮ್ಮ ಬೆನ್ನ ಹಿಂದಿಗಿದ್ದೇವೆ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ನಮ್ಗೆ ಹೇಳ್ಕೊಳ್ಳಿ, ಸಮಾಜ ನಿಮ್ ಜೊತೆ ಇದೆ ಅಂತೇಳಿ ಒಂದು ಸಂದೇಶವನ್ನು ನಮಗೆ ನೀಡಿದ್ದಾರೆ. ನಿಮ್ಮ ಈ ರೀತಿಯ ಕಾಳಜಿಯಿಂದ ನಮ್ಮ ಕೆಲಸ ಮಾಡುವ ಹುಮ್ಮಸ್ಸು ಇನ್ನಷ್ಟು ಜಾಸ್ತಿ ಆಗಿದೆ. ನಮ್ಮ ಹೋಮ್ ಗಾರ್ಡ್ಸ್ ಇರ್ಬೋದು ಅಥವಾ ಸಿವಿಲ್ ಡಿಫೆನ್ಸ್ ವಾರಿಯರ್ಸ್ ಇರ್ಬೋದು, ವಾಲಂಟಿಯರ್ಸ್ ಇರ್ಬೋದು, ಎಲ್ಲರೂ ಇನ್ನಷ್ಟು ಮುತುವರ್ಜಿಯಿಂದ ಇನ್ನಷ್ಟು ತೊಡಗಿಸಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ
ಸಮಾಜದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಮತ್ತಷ್ಟು ಕೆಲಸಗಳನ್ನು ಮಾಡಿಕೊಳ್ಳುವಂತೆ ನಮ್ಮನ್ನು ಪ್ರೇರೇಪಿಸಿದೆ. ನಿಮಗೆಲ್ಲರಿಗೂ ನಮ್ಮ ಗೃಹ ರಕ್ಷಕ ದಳ ಮತ್ತು ಸಿವಿಲ್ ಡಿಫೆನ್ಸ್ ಡಿಪಾರ್ಟ್ಮೆಂಟಿನಿಂದ ಅನಂತ ಧನ್ಯವಾದಗಳು. ಮುಂದೆಯೂ ನಿಮ್ಮ ಸಹಕಾರ ನಮ್ಮ ಜೊತೆ ಇರಲಿ. ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯವನ್ನು ಕಾಪಾಡುವಲ್ಲಿ ನಾವೆಲ್ಲ ಒಟ್ಟು ಸೇರಿ ಕೆಲಸ ಮಾಡೋಣ. ಒಂದು ಸುದೃಢವಾದಂತಹ ಬಲಿಷ್ಠವಾದ ಭಾರತವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಜೈ ಹಿಂದ್. ಮುಲ್ಲಕಾಡು ಫ್ರೆಂಡ್ಸ್ ಸರ್ಕಲ್ದ ಅಧ್ಯಕ್ಷರು ಶ್ರೀ ರಾಜೇಶ್ ಕದ್ರಿ, ಚರಣ್ ದೇವಾಡಿಗ, ಪವನ್ ಶೆಟ್ಟಿ, ಗಣೇಶ್ ಬೊಕ್ಕ ಮಾತಾ ಸದಸ್ಯರು, ಗೃಹ ರಕ್ಷಕ ದಳದ ದಿವಾಕರ್, ಲಿಂಗಪ್ಪ, ಮಹೇಶ್ ಮುತಾಲಿಕಿಡಿದ್ದಾರೆ.